ತುಳು ಧರ್ಮ ಸಂಶೋಧನಾ ಕೇಂದ್ರ ಕೊಡಮಾಡುವ ಪೆರೂರು ರುಕ್ಕು ಪೂಜಾರ್ತಿ, ಬಾಗಿ ಪೂಜಾರ್ತಿ, ಲೆಚ್ಚು ಪೂಜಾರ್ತಿ ನೆನಪಿನ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಆಶ್ರಯದಲ್ಲಿ ನಡೆಯಿತು. ಪ್ರಶಸ್ತಿ ವಿಜೇತರಾದ ಸುಧಾ ನಾಗೇಶ್ ಅವರು ಮಾತನಾಡಿ, ಸಾವಿತ್ರಿಬಾಯಿ ಫುಲೆಯವರು ಎವರೆಸ್ಟ್ ಆದರೆ ನಾನು ಒಂದು ದಿಣ್ಣೆಯಷ್ಟೇ ಎಂದು ಹೇಳಿದರು. ವಿಜಯಲಕ್ಷ್ಮಿ ಕಟೀಲ್ ಅವರು ಮಾತನಾಡಿ, ನಮ್ಮ ಅಮ್ಮ ದುಡಿದು ನನ್ನನ್ನು ಓದಿಸಿದ್ದಾರೆ. ಅದನ್ನು ಸಾವಿತ್ರಿಬಾಯಿ ಫುಲೆಯವರ ದಾರಿಯಲ್ಲಿ ಜನರಿಗೆ ತಲುಪಿಸಲು ಪ್ರಯತ್ನಿಸುವುದಾಗಿ ಹೇಳಿದರು. ಪೆರೂರು ಜಾರು ಮೊದಲಿಗೆ ಎಲ್ಲರನ್ನ ಸ್ವಾಗತಿಸಿದ್ರು. ಅಧ್ಯಕ್ಷತೆ ವಹಿಸಿದ್ದ ಜ್ಯೋತಿ ಚೇಳ್ಯಾರವರು ಮಾತನಾಡಿ, ಶಿಕ್ಷಣ ಪಡೆಯುವುದು ಅಪರಾಧ ಎಂದು ತಿಳಿದಿದ್ದ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಓದಿದ್ದಲ್ಲದೆ ಶಿಕ್ಷಣ ಸಿಗದವರಿಗೆ ಓದು ಬರಹ ನೀಡಿದ್ರು. ಓದಿನ ಮೂಲಕ ಅವರು ಶೋಷಣೆಯನ್ನ ಪ್ರಶ್ನಿಸುವುದನ್ನು ಕಲಿತರು. ವೈಚಾರಿಕ ಗಟ್ಟಿತನ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆಯವರ ಸಾಮಾಜಿಕ ವಿಚಾರವಾದದ ಅಡಿಪಾಯವಾಗಿದೆ. ಮಕ್ಕಳಲ್ಲಿ ಪಕ್ಷಪಾತ ಮಾಡದೆ ಅರ್ಹ ಮಕ್ಕಳನ್ನ ಗುರುತಿಸುವವರು ಸರಿಯಾದ ಗುರು. ಫಾತಿಮಾ ಶೇಖ್ ಸಹ ನೆನಪಿಸಬೇಕಾದ ಶಿಕ್ಷಕಿ. ನನ್ನ ಹೆತ್ತವರು ಮನೆಯಲ್ಲಿ ಹೋರಾಡಿ ನನಗೆ ಓದಿಸಿದ್ದು ನನ್ನನ್ನು ಈ ಮಟ್ಟದಲ್ಲಿ ನಿಲ್ಲಿಸಿದೆ ಎಂದರೆ ಸಾವಿತ್ರಿಬಾಯಿ ಫುಲೆಯಂತವರ ತ್ಯಾಗ ಅದಕ್ಕೆಲ್ಲ ಕಾರಣ ಎಂದು ಜ್ಯೋತಿ ಚೇಳ್ಯಾರವರು ಹೇಳಿದರು. ಅರುಣಾ ನಾಗರಾಜ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಮತ್ತು ಸುಜಾತಾ ಕೊಡ್ಮಣ್ ಅವರು ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.